ಮಂಗಳೂರಿನ ಐಟಿ ಕಚೇರಿಯನ್ನು ಗೋವಾಕ್ಕೆ ಸ್ಥಳಾಂತರಿಸುವ ವಿಚಾರಕ್ಕೆ ಸಂಬಂಧಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಗರದ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರಕ್ಕೆ ದಕ್ಷಿಣ ಕನ್ನಡದ ಎಂಪಿಗೆ ಕುಮಾರ್ ಕಟೀಲ್ಗೆ ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಕಳೆದ 6 ವರ್ಷಗಳಿಂದ ಕೇಂದ್ರ ಸರ್ಕಾರ ಜಿಎಸ್ಟಿ ನೋಟು ಅಮಾನ್ಯೀಕರಣ ಮೊದಲಾದ ನಿಲುವುಗಳಿಂದ ಜನಸಾಮಾನ್ಯರು ಕಂಗೆಟ್ಟಿದ್ದಾರೆ. ಇದೀಗ ಜಿಲ್ಲೆಯಲ್ಲಿದ್ದ ಐಟಿ ಕಚೇರಿಯನ್ನು ಗೋವಾಕ್ಕೆ ಸ್ಥಳಾಂತರಿಸುವ ಮೂಲಕ ಜಿಲ್ಲೆಯ ಜನತೆಗೆ ದ್ರೋಹ ಬಗೆಯಲಾಗಿದೆ. ಐಟಿ ಕಚೇರಿ ಸ್ಥಳಾಂತರಿಸುವ ಯತ್ನದೊಂದಿಗೆ ಬಿಜೆಪಿ ಸರ್ಕಾರ ಜಿಲ್ಲೆಯ 4 ಲಕ್ಷ ತೆರಿಗೆದಾರರಿಗೆ ಭಾರಿ ಅನ್ಯಾಯವನ್ನ ಮಾಡಿದೆ. ತಾನು ನಂಬರ್ 1 ಸಂಸದ ಎಂದು ಸ್ವಯಂ ಘೋಷಿಸಿಕೊಂಡಿರುವ ಬಿಜೆಪಿಯ ರಾಜ್ಯಾಧ್ಯಕ್ಷರೂ ಆಗಿರುವ ನಳಿನ್ ಕುಮಾರ್ ಕಟೀಲ್ ರವರಾಗಲಿ ಮೌನವಾಗಿದ್ದು ಅವರು ರಾಜೀನಾಮೆ ನೀಡಬೇಕು ಎಂದರು. ಜಿಲ್ಲೆಯ 7 ಮಂದಿ ಶಾಸಕರಾಗಲಿ ಈ ಬಗ್ಗೆ ಮೌನ ವಹಿಸುವ ಮೂಲಕ ಜಿಲ್ಲೆಯ ಜನರ ಸಂಕಷ್ಟಗಳನ್ನು ಕಡೆಗಣಿಸಿದ್ದಾರೆ ಎಂದು ಹರೀಶ್ ಕುಮಾರ್ ಆರೋಪಿಸಿದರು. ಈ ಒಂದು ಕೇಂದ್ರ ಸರ್ಕಾರ ಮಂಗಳೂರಿನಲ್ಲಿರುವಂತಹ ಆದಾಯ ತೆರಿಗೆ ಕಚೇರಿಯನ್ನೇ ಗೋವಾ ರಾಜ್ಯಕ್ಕೆ ಅದನ್ನು ಸ್ಥಳಾಂತರ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಬಹುಶಃ ಇದು ಬಹಳಷ್ಟು ಒಂದು ಬೇಸರದ ಸಂಗತಿ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 4 ಲಕ್ಷ ತೆರಿಗೆದಾರರು 4 ಲಕ್ಷ ತೆರಿಗೆದಾರರು ಇಲ್ಲಿ ಆದಾಯ ತೆರಿಗೆ ಕಟ್ಟುವವರಿದ್ದಾರೆ. ಅವರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗಲಿಕ್ಕಿದೆ. ಈ ಒಂದು ಏನು ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆಯಾ ಇದು ಜನವಿರೋಧಿ ನೀತಿ. ಈ ನಂಬರ್ 1 ಸಂಸದರು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೊಂಡಿಯಾಗಿ ಅವರ ಭಾರತೀಯ ಜನತಾ ಪಕ್ಷದ ಒಂದು ಸೇತುವೆಯಾಗಿ ಇವರು ಕೆಲಸ ಮಾಡ್ತಾ ಇದ್ದ ಸಂದರ್ಭ ಅವರದೇ ಸ್ವಕ್ಷೇತ್ರದಲ್ಲಿ ಆದಾಯ ತೆರಿಗೆ ಕಚೇರಿ ಸ್ಥಳಾಂತರ ಆಗುವಂಥದ್ದು ಬಹಳ ನಾಚಿಕೆಗೇಡಿನ ವಿಚಾರ. ದಯವಿಟ್ಟು ಸಂಸದರು ರಾಜೀನಾಮೆ ಕೊಟ್ಟರು ಸಂತೋಷ ಅನ್ನುವಂಥ ಒಂದು. ಈ ವೇಳೆ ಶಾಸಕ ಯುಟಿ ಖಾದರ್, ಮಾಜಿ ಶಾಸಕರಾದ ಐವನ್ ಡಿಸೋಜ, ಜಿಆರ್ ಲೋಪೋ, ಮಾಜಿ ಸಚಿವ ಅಭಯಚಂದ್ರ ಜೈನ್ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು.